ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ಬ್ರೇಕ್ಫಾಸ್ಟ್ ಎಲ್ಲ ಆಯ್ತಾ? ಆಯ್ತು. ಏನು ತಿಂದಿದ್ದು? ಪುಂಡಿ. ನಾನು ದೋಸೆ ಮಾಡಿದ್ದು, ನೀವು ಹೇಗೆ ಪುಂಡಿ ತಿಂದಿದ್ದು? ಯಾರ ಮನೆಗೆ ಹೋಗಿದ್ರಿ ಬೆಳಿಗ್ಗೆ ಬೆಳಿಗ್ಗೆ? ಹಾಯ್, ಬೆಳಿಗ್ಗೆ ಆಯ್ತು, ತಿಂಡಿ ಎಲ್ಲ ಆಯ್ತು ನಮ್ದು. ದೋಸೆ ಮತ್ತೆ ಚಟ್ನಿ. ಎಂತ ದದೇ ಮಂಗಲಿಕ. ಹಾಗೆ ಎಲ್ಲ ಕೆಲಸ ಎಲ್ಲ ಆಯಿತು ನಮ್ಮದು ಬೆಳಿಗ್ಗೆದು ಮಾರ್ನಿಂಗ್ ರುಟೀನು. ಸ್ವಲ್ಪ ಬೋರಿಂಗು, ಕ್ಲೌಡಿ ವೆದರು. ರಾತ್ರಿ ಎಲ್ಲ ಇಂಥ ಮಳೆ ಬಂದಿದೆ ಇರಬೇಕು ಮೋಸ್ಟ್ಲಿ. ತುಂಬ ಕೋಲ್ಡ್ ಇದೆ, ಆದರೆ ಕ್ಲೌಡಿ ಇದೆ, ಬೋರ್ ಆಗ್ತಾ ಇದೆ. ಅದರಲ್ಲಿ ಬೇರೆ ನಮ್ಮ ಕೆಲಸದವಳು ಬರಲಿಲ್ಲ. ಎಲ್ಲ ಕೆಲಸ ಸಹ ನಾನು ಮತ್ತೆ ಅಪ್ಪು ಏನು ಮಾಡಿದ್ದು. ಅಪ್ಪು ನನಗೆ ತುಂಬ ಹೆಲ್ಪ್ ಮಾಡಿದ್ದಾನೆ. ಮತ್ತೆ ಅಪ್ಪು ಅವ್ರ ಟಾಯ್ಸ್ ರೂಮ್ ಎಲ್ಲ ಅವರೇ ಕ್ಲೀನ್ ಮಾಡಿದ್ದಾರೆ ಇವತ್ತು. ಆಮೇಲೆ ಏನು ಕೆಲಸ ಮಾಡಿದ್ದೀರಿ? ಆಮೇಲೆ ಒಂದು ದೋಸೆ ಅವರೇ ತಿಂದಿದ್ದಾರೆ. ಗುಡ್ ಬಾಯ್ ಆಗಿದ್ದಾರೆ ಅವರೀಗ, ಅಷ್ಟು ಗುಡ್ ಬಾಯ್. ಮತ್ತೆ ಅಪ್ಪು ದಾದು ಮಾಡ್ಕೊಂಡಿರು. ಏನದು? ಟ್ರೈನಾ? ವಾವ್, ಟ್ರೈನಾ? ಟ್ರೈನ್ ಕಟ್ಟಾಂಡು ಅವನ ಟ್ರೈನ್ ಕಟ್ಟಾಂಡು. ಕಟ್ಟಾಯ್ತ? ಕಟ್ಟಾಯ್ತು. दादा मत नहीं रहा है. दादा पुस्ती अप्पू. वाह, बाबा ना न्यू फ्रेंड. बाबूದು ನ್ಯೂ ಫ್ರೆಂಡ್ ಬಂದಿದ್ದಾನೆ, ಒಬ್ರು ನ್ಯೂ ಗೆಸ್ಟ್. ಪಾಪ ರೆಡ್ ಅಲ್ಲರಿಗೆ ಕೂಗಿ ಕೂಗಿ కొంచెం రారి కనలే పో తిన్పు పడ చూరు కనలే చూరు ಕ್ವಿಂಕ್ ಕ್ವಿಂಕ್ ಕ್ವಿಂಕ್. ಇದೊಂದು 2 days ಇದು ಕೋಳಿ ಮರಿ. ಇವತ್ತು ನೋಡ್ತೀವಿ 1-2 ಆಗಿದೆ. ಇಷ್ಟಾണ് ಗುಡ್ ಬಾಯ್. ಭಾರಿ ಗುಡ್ ಬಾಯ್. ಪಾಪ ಮಂಪೈ ತರಂಡ ಮುತ್ತಲೆ ಮುಲ್ಜಾ. ಚೋಕಣ್ಣದ ಐಸ್ ತಲೆ ಎಷ್ಟು ಚಂದ ಇದೆ ಐಸ್. ಕೂಗಿ ಕೂಗಿ ಕೂಗಿ. ಮುಡಿಯಪ್ಪ ಈಗ ಪೋಡ್ಗೆಪ್ಪ ಚುನ್ನ ಬಾ. ಇಲ್ಲಿ ನೋಡಿ, ನಮ್ಮದು ಕೋಳಿ ಮರಿಯನ್ನು ಒಂದು ಕೇಜ್ ಒಳಗೆ ಹಾಕಿದ್ದೇವೆ. ಬರ್ಡ್ ಇದು ಈಗ ಸಣ್ಣದಲ್ಲ, ಎಲ್ಲ ಅಟ್ಯಾಕ್ ಮಾಡ್ತದೆ. ನಮ್ಮದು ಟಾಮಿ, ಆಮೇಲೆ ಬೆಕ್ಕು, ಹದ್ದು ಯಾವುದು ಬಂದರೂ ಸಹ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ. ಅದಕ್ಕೆ ನಾವು ಇದ್ರೊಳಗೆ ಹಾಕಿಟ್ಟಿದ್ದೇವೆ. ಅದೇ ಅಪ್ಪು, ನಮ್ಮ ಅಪ್ಪುಗೆ ಫುಲ್ ಖುಷಿಯಾಗಿದ್ದಾನೆ. ಅದೇ ಅಪ್ಪು ಹ್ಯಾಪಿ ನ್ಯೂ ಫ್ರೆಂಡ್. ಅತ್ತೆ ಅಪ್ಪನ ತಿನ್ಪುಂಡ ಸ್ಲೋಲಿ ಬೂರ್ವರಿರ ಒಂಜಿ ವೈಟ್ ಒಂಜಿ ಬ್ಲ್ಯಾಕ್.
ನಾವೀಗ ಪೈನಾಪಲ್ ಗಿಡ ನೆಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಪ್ಪಗೇನೋ ಮನಸ್ಸಾಗಿದೆ ಪೈನಾಪಲ್ ಗಿಡ ಮಾಡಬೇಕಂತೆ. ಆಮೇಲೆ ಅವರೆಲ್ಲರಿಗೂ ಸ್ವಲ್ಪ ಪೈನಾಪಲ್ ಕೊಡ್ತಾರಂತೆ. ಹೇಗೆ ಮಾಡೋದು ಅದು? ಹಾಗೆ ಹೋಗಿ ನೋಡೋದಂತೆ. ಅವಳು ಬಡ್ಚಿ ಅಪ್ಪ ಬೇತೆ ಸೈಡ್ ಬಲೆ ಬಲೆ. ಹಾಗೆ ಅವರಿಗೆ ಎಂತ ಪೈನಾಪಲ್ ಗಿಡ ನಡ್ಲಿಕ್ಕೆ ಉಂಟಂತೆ. ನಾನು ವಿಡಿಯೋ ಮಾಡಿ ತೋರಿಸ್ಬೇಕಂತೆ ಎಲ್ಲರಿಗೂ ಸಹ. ಹಾಗೆ ಅವರು ತೋಟದ ಸೈಡ್ ಹೋಗ್ತಾ ಇದ್ದಾರೆ. ತೋರಿಸ್ತೀನಿ ನಾನು ಅವ್ರು ಏನು ಮಾಡ್ತಾರೆ ಅಂತ. ಅಂಚಿ ಅಂಚಿ ಪುಲ್ ನನ್ನಲ್ಲ ಅವು ಬಿಡ್ಚೆಪ್ಪು ಛೀ ಅವು ಬಿಡ್ಚೆ ಅವು ಹಾಳತ್ತಣ ಬುಕ್ಕ ನಾಡೊಂದು ಬರ್ಕ ಅವಳುಂಡ ಅಂತುಕ ಅವಳುಂಡ ತುಕ ಅವು ಬಿಡ್ಚೆ ಪುಯ್ ಅವಲತ್ತ ಹ್ಞೂ ಮಶ್ರೂಮ್ ಆತಣ್ಣ. ಹಾಂ ಪುಯ್ ಪುಯ್ ಮಶ್ರೂಮ್ ಆತಣ್ಣ. ಪುಯ್ ಓಕೆ ಪುಯ್ 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 ದುಂಪಲೆ ಪೋಲೇರ. ಗೋ 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 ಪೋಲೆ ತೋಟ ಅವಲತ್ತು ಚೂರು ದುಂಪಲೆ 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 ಮುಲ್ಲಡ್ ಅವಳು ಮುಲ್ಲಡ್ ಸೈಡ್ ಬೊಂಡದ ಸೈಡ್ ನಡ್ರಿ. ನಡ್ಲೇ ಇರ ಓ ಎತ್ ಬೇಲೆ ಮನ್ಪೋರಿರ ಶಾಖ ಪೂಜೆರಿಗ Oh, so sweet. ನೋಡಿ ಪೈನಾಪಲ್ ಗಿಡ ನಟ್ಟ ಓಡಿ ಹೋದ. ಇನ್ನು ನೋಡ್ಬೇಕಿನ್ನು ಬದುಕ್ತದ ಇಲ್ವಾ ಅಂಥೇಳಿ. ಮೋಸ್ಟ್ಲಿ ಬದುಕಬೋದು. ಪೈನಾಪಲ್ಗೆಲ್ಲ ಅಷ್ಟು ಇದಿಲ್ಲ, ನೀರೆಂತ ಜಾಸ್ತಿ ಬೇಡ. ಮಧ್ಯಾಹ್ನ ಲಂಚಿಗೆ ಮರ್ವಾಯಿ ಎಂತ ಹೇಳ್ತಾರೆ ಅದಕ್ಕೆ, ಶೆಲ್ ಫಿಶ್ ಅಥವಾ ಎಂತ ಚಿಪ್ಪು ಮೀನು ತಂದಿದ್ದಾರೆ. ತುಂಬ ಸಣ್ಣದಿದೆ ಇದು, ಕೆಲಸ ಇದೆ ತುಂಬ ಪ್ರಿಪೇರಿ ಮಾಡಲಿಕ್ಕೆ, ಇದನ್ನು ಓಪನ್ ಮಾಡಲಿಕ್ಕೆ. ಅದು ತುಂಬ ಟೇಸ್ಟಿ, ಸಣ್ಣದಿದ್ದರೆ ತುಂಬ ಟೇಸ್ಟಿ ಆಗ್ತದೆ. ಇದನ್ನು ಬೇಕಿದ್ದರೆ ಬಟಾಟೆ ಆಮೇಲೆ ಬಸಳೆ ಅದರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಇದ್ದರೆ ತುಂಬ ಟೇಸ್ಟಿ ಆಗ್ತದೆ. ನಾನು ಇದನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ ನಿಮಗೆ. ಇದು ನಂದು ಫೇವ್ರೆಟು, ಅಪ್ಪುದು ಫೇವ್ರೆಟ್. ಅಪ್ಪು ನೋಡಿ ಅಂತ ಏನು ಕೆಲಸ ಮಾಡ್ತಿದ್ದಾರೆ ಅಂತ. ಲಂಚಿಗೆ ಮರ್ವಾಯಿ ಕರಿ, ಇದರ ರೆಸಿಪಿ ನಾನು ರೆಸಿಪಿ ಚಾನಲಲ್ಲಿ ಹಾಕಿರ್ತೀನಿ. ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ ಯಾರಿಗೆಲ್ಲ ಇದು ಟ್ರೈ ಮಾಡಲಿಕ್ಕಿದೆ ಅಂಥೇಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಟ್ರೈ ಮಾಡಿ.
ಇಂಚಿ ಮೇಲೆ ಮೆಲ್ಲ ಮೆಲ್ಲ ಸ್ಲೋಲಿ ಸೀಟ್ ಕೈ ತಲಡ್ದಿರ್ ಬಾಲ್ ಪಣ್ಣದ ಅದು ಯೋಸಿ ಪೋಲ ಪಿಜ್ಜಲ್ पिजी कनले अलते किक मन पे अलते साइकिल बुडले ओय मूले बुडले अंजे राउंड राउंड मण्ण दात अंचे पूरोन्नु ಗುಡ್ ನೈಟ್ ಸ್ವೀಟ್ ಡ್ರೀಮ್ ನಾಳೆ ಸಿಗೋಣ ಓಕೆ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್